ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ವಸತಿಯುತ ಶಾಲೆಯಲ್ಲಿ ಈದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಾನ್ನಿಧ್ಯ ಸಂಸ್ಥೆಯವರು ವಿವಿಧ ಹಬ್ಬಗಳನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುತ್ತಿದ್ದು, ಇಂದು ಸಂಸ್ಥೆಯಲ್ಲಿ ಬಕ್ರೀದ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮೂಡ ಆಯುಕ್ತರಾದ ಮೊಹಮ್ಮದ್ ನಜೀರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು ಕಾರ್ಯಕ್ರಮದ ಆಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ನಾನು ಈ ಸಾನ್ನಿಧ್ಯ ಸಂಸ್ಥೆಗೆ ಇದು 2ನೇ ಸಲ ಬರ್ತಾ ಇದ್ದೇನೆ. ಹಿಂದೆ ಒಂದು 5 ವರ್ಷದ ಹಿಂದೆ ಇದೇ ರೀತಿ ಮಕ್ಕಳ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆನಂತರ ಅನಿವಾರ್ಯ ಕಾರಣದಿಂದ ನನಗೆ ಇಲ್ಲಿಂದ ವರ್ಗಾವಣೆ ಆಗಿರುವುದರಿಂದ ನಾನು 5 ವರ್ಷ ಇಲ್ಲಿ ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ಈ ಸಲ ಅದರಲ್ಲೂ ವಿಶೇಷವಾಗಿ ನಾನು ಇನ್ನೂ ಚಾರ್ಜ್ ತಗೊಂಡಿಲ್ಲ ಅನಿಸುತ್ತೆ. ಅವತ್ತು ಗುರುವಾರ, ಇವತ್ತು ಚಾರ್ಜ್ ತಗೊಳ್ಳಿಕ್ಕೆ ಅಂತ ಆಗುವಾಗ ಬೆಳಿಗ್ಗೆನೆ ಆಫೀಸಿಗೆ ಬರುವಾಗ ನಮ್ಮ ಬಶೀರ್ ಅವರದ್ದು ಫೋನ್ ಕರೆ ಬಂತು. ಯೂಶ್ವಲಿ ನಾವು ಅಧಿಕಾರಿಗಳು ಯಾವುದೇ ಇದು ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ, ಬಹಳ ಅಪರೂಪ ಅಂತ ಏನು ವಿಶೇಷ ಇದೆ. ಇವತ್ತು ಅವರು ಸಾನ್ನಿಧ್ಯ ಅಂತ ಹೇಳುವಾಗ ಬಹುಶಃ ನನಗೆ ತುಂಬಾ ಸಂತೋಷ ಆಯಿತು. ಮತ್ತೆ ಒಪ್ಪಿಕೊಳ್ಳೋದು ವಿಧಿ ಇರಲಿಲ್ಲ, ಯಾಕಂದ್ರೆ ನಾನು ಬಂದ ಆಲ್ರೆಡಿ ಒಂದು 2-3 ಡೇಸ್ ಆಗಿರ್ಬೋದು ಅಷ್ಟೇ. ಬಹಳ ಖುಷಿ ಆಗ್ತಾಯಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅದರಲ್ಲೂ ಮುಖ್ಯವಾಗಿ ನನಗೆ ಇವತ್ತು ತಿಳಿಯಿತು, ಜಮಾತುಲ್ ಫಲಾಹ್ ಅವರು ಸಾನ್ನಿಧ್ಯ ಸಂಸ್ಥೆಯೊಂದಿಗೆ ಕಳೆದ 10 ವರ್ಷದಿಂದ ಈ ಒಂದು ಈದ್ ಮಿಲನ್ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದಾರೆ. ಅದು ಬಹಳ ಒಂದು ಈಗಾಗಲೇ ನಮ್ಮ MC ಅವರು ಹೇಳಿದರು, ಇವತ್ತು ಈ ಬಕ್ರೀದ್ ಮತ್ತು ಈದ್ ಉಲ್ ಅಲ್ಹಾ ಇದರ ಒಂದು ಹಬ್ಬದ ವಿಶೇಷತೆ ಬಗ್ಗೆ, ಮುಖ್ಯವಾಗಿ ತ್ಯಾಗ ಮತ್ತು ಬಲಿದಾನ. ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಕ್ರೀದ್ ಹಬ್ಬದ ಆಚರಣೆ, ಈ ಬಕ್ರೀದ್ ಹಬ್ಬದ ಆಚರಣೆ ಅಂದಿನಿಂದ ಇಂದಿನವರೆಗೆ ನಡೆದುಕೊಂಡು ಬರ್ತಾ ಇದೆ. ಅದು ಜಮಾತುಲ್ ಫಲಾಹ್ ಇದರ ಒಂದು ನೇತೃತ್ವದಲ್ಲಿ, ಅದರಲ್ಲೂ ನಮ್ಮ ಶ್ರೀ ಗಣೇಶ ಸೇವಾ ಟ್ರಸ್ಟಿನ ಟ್ರಸ್ಟಿ ಆಗಿರ್ತಕ್ಕಂಥ ಸನ್ಮಾನ್ಯ ಮೊಹಮ್ಮದ್ ಬಶೀರ್ ಅವರ ನೇತೃತ್ವದಲ್ಲಿ ಅವರನ್ನ ಪ್ರಥಮತಃ ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತಿನ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತ ಈ ವಿಶೇಷ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿರುವ ನಜೀರ್ ಸರ್ ಅವರಿಗೆ ನನ್ನ ವಂದನೆಗಳು. ನೀವು ಆಯುಕ್ತರಾಗಿದ್ದಾಗ, ಮಹಾನಗರ ಪಾಲಿಕೆ ಆಯುಕ್ತರಾಗಿದ್ದಾಗ ತಾವು ಇಲ್ಲಿಗೆ ಆಗಮಿಸಿದ್ದೀರಿ. ಮಕ್ಕಳ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಮಾತುಗಳನ್ನು ನೀವು ಆವಾಗಲೂ ಹೇಳಿದ್ದೀರಿ. ಈ ಸಂದರ್ಭದಲ್ಲಿ ಡೆಲ್ಟಾ ಇನ್ಫ್ರಾ ಲಾಜಿಸ್ಟಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷರಾದ ಅಹಮದ್ ಮೊಹಿಯುದ್ದೀನ್, KSE ಜುಬೈಲ್, ಎಕ್ಸ್ಪರ್ಟೈಸ್ ಗ್ರೂಪ್ನ ನಿರ್ದೇಶಕರಾದ ಅಶ್ರಫ್ ಕರ್ನಿರಿ, ಮಾಸ್ಕೋ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ಅಬ್ದುಲ್ ರಶೀದ್, ಜಮಿಯತುಲ್ ಫಲಾಹ್ ಮಂಗಳೂರಿನ ಕಾರ್ಪೊರೇಷನ್ ಘಟಕದ ಅಧ್ಯಕ್ಷ BS ಮೊಹಮ್ಮದ್ ಬಶೀರ್, ಗಣೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮಹಾಬಲ ಮಾರ್ಲಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.